ಕೋಳಿಸಾರಿಗಾಗಿ ತಂದೆ ಮತ್ತು ಮಗನ ಮಧ್ಯೆ ನಡೆದಂತಹ ಗಲಾಟೆ ಮಗನ ಕೊಲೆಯಲ್ಲಿ ಅಂತ್ಯಗೊಂಡಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರಿನ ಮೊಗ್ರಾ ಎಂಬಲ್ಲಿ ನಡೆದಿದೆ. 33 ವರ್ಷ ಪ್ರಾಯದ ಶಿವರಾಮ ಕೊಲೆಯಾದ ವ್ಯಕ್ತಿ. ನಿನ್ನೆ ರಾತ್ರಿ ಶಿವರಾಮನ ಮನೆಯಲ್ಲಿ ಕೋಳಿ ಸಾರು ತಯಾರು ಮಾಡಲಾಗಿತ್ತು. ಕೆಲಸಕ್ಕೆಂದು ಹೋಗಿದಂತಹ ಶಿವರಾಮ ಕೆಲಸವನ್ನ ಮುಗಿಸಿ ಮನೆಗೆ ಬಂದಾಗ ಕೋಳಿ ಸಾರು ಮುಗ್ದಿತ್ತು. ಇದೇ ವಿಚಾರವಾಗಿ ತಂದೆ ಶೀನಾ ಜೊತೆ ಶಿವರಾಮ ವಾಗ್ವಾದಕ್ಕೆ ಇಳಿದಿದ್ದ. ಮಾತಿಗೆ ಮಾತು ಬೆಳೆದಾಗ ಕುಪಿತಗೊಂಡಂತಹ ಶೀನಾ ಮಗ ಶಿವರಾಮನ ತಲೆಗೆ ಬಡಿಗೆಯಿಂದ ಬಲವಾಗಿ ಹೊಡೆದಿದ್ದಾರೆ. ಅದರ ಪರಿಣಾಮವಾಗಿ ಶಿವರಾಮ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಈ ಘಟನೆಗೆ ಸಂಬಂಧಿಸಿ ಆರೋಪಿ ತಂದೆ ಶೀನಾ ವಿರುದ್ಧ ಸುಬ್ರಹ್ಮಣ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಬಂಧಿಸಿದ್ದಾರೆ.